ನರಸೀಪುರ ತಾಲೂಕಿನ ಯಾಚೇನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ನಡೆಯಿತು. ತಾಲೂಕು ಕಂದಾಯ ಇಲಾಖೆಯ ವತಿಯಿಂದ ನಡೆದ ಕಾರ್ಯಕ್ರಮಕ್ಕೆ ಎಸ್ಸಿ ಕಮಲಾಬಾಯಿ ಚಾಲನೆ ನೀಡಿದರು. ಇದು ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ. ತಾಲೂಕು ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜನತೆ ಡಿಸಿ ನಡೆ ಹಳ್ಳಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಅನೇಕ ಸಮಸ್ಯೆಗಳನ್ನ ಇಂದು ಪರಿಹರಿಸಿದ್ದೇವೆ ಎಂದು ಕಮಲಾಬಾಯಿ ಹೇಳಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗೀತಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರೋಜಮ್ಮ, ಉಪಾಧ್ಯಕ್ಷೆ ಶೈಲಜಾ, ತಾಲೂಕು ಮಟ್ಟದ ಅಧಿಕಾರಿಗಳಾದ ರಾಮೇಗೌಡ, ಸುಹಾಸಿನಿ, ಭವ್ಯಶ್ರೀ, ಕೃಷ್ಣ, ಶಶಿ, ನಟೇಶ್, ಕೋಮಲಾ, ಶಶಿರೇಖಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಅದಕ್ಕೆ ಇಲ್ಲೇ ಒಂದು ಸೊಲ್ಯೂಷನ್ ಅಂತ ಏನು ಹೇಳ್ತೀವಿ ಕೊಡೋವಂಥದ್ದಿದ್ರೆ ಇಲ್ಲೇ ನಾವು ಮಾಡಿ ನಿಮಗೆ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಯಾರಿಗಾದ್ರು ಪೆನ್ಷನ್ ಆಗಬೇಕಾಗುತ್ತೆ ಅಂದ್ಕೊಳ್ಳಿ, ಯಾರಾದ್ರು ವಯಸ್ಕರಿದ್ದಾರೆ ಅಂಥವ್ರಿಗೆ ನಾವು ದಾಖಲೆ ತಗೊಂಡು ಇಲ್ಲೇ ಅಪ್ಲಿಕೇಶನ್ನ ತಗೊಂಡು ಇಲ್ಲೇ ಪ್ರೋಸೆಸ್ ಮಾಡಿ ಅವ್ರಿಗೆ ಪೆನ್ಷನ್ ಬರೋ ಥರ ಮಾಡ್ತೀವಿ. ಸೊ ಅದಕ್ಕೆ ನಾವು ನಿಮಗೆ ಡೇಟ್ ಕೊಡೋದಾಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ ಹೋಗಲ್ಲ. ಸೊ ಈ ಥರದ್ದಿರುತ್ತೆ. ಆಮೇಲೆ ಪಾಣಿಯಲ್ಲಿ ಅಥವಾ RTC ತಿದ್ದುಪಡಿ ಅಂಥದ್ದೇನಾದರೂ ಪೌತಿ ಖಾತೆದು ಎಲ್ಲ ಥರದ ಅರ್ಜಿಗಳನ್ನು ಇಲ್ಲಿ ಸ್ವೀಕಾರ ಮಾಡ್ಕೋತೀವಿ. ಆಲ್ರೆಡಿ ಕೌಂಟರ್ಗಳಿದೆ, ನೀವೆಲ್ಲ ಆಲ್ರೆಡಿ ಆ ಥರದ್ದೇನಾದ್ರು ಇದ್ದರೆ ಕೊಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಆಮೇಲೆ ಇಲ್ಲಿ ಕುಂದುಕೊರತೆಗೆ ಸಂಬಂಧಪಟ್ಟಂತೆ ಆಯಾ ಇಲಾಖೆಯವರು ಕೂಡ ನಿಮಗೆ ಉತ್ತರನ ಕೊಡ್ತಾರೆ. ಆಮೇಲೆ ಅರ್ಜಿಗಳನ್ನು ಕೂಡ ಸ್ವೀಕರಿಸ್ಕೋತಾರೆ. ಸೊ ಇದನ್ನು ಇವತ್ತು ನಿಮ್ಮ ಹಳ್ಳಿಗೆ ಈ ಥರ ಒಂದು ಏನು ಬಂದಿದೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡು ಅದರ ಉಪಯೋಗನ ನೀವು ಪಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ಕೋತೀನಿ.